ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ಸಾಧಾರಣ ಕಾಲದ 18ನೆಯ ಭಾನುವಾರವನ್ನು ಪವಿತ್ರ ಧರ್ಮಸಭೆ ಕೊಂಡಾಡುತ್ತಾ ಇದೆ. ಈ ಪರಮ ಬಲಿಪೂಜೆಯನ್ನು ನಿಮ್ಮೆಲ್ಲರ ಅಭಿಪ್ರಾಯಗಳಿಗಾಗಿ ಅರ್ಪಿಸಿ ಈ ದಿವ್ಯ ಬಲಿಪೂಜೆಯಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಈ ದಿನಗಳಲ್ಲಿ ಕೋವಿಡ್-19 ಎಲ್ಲ ಕಡೆ ಹಬ್ಬುತ್ತಿರುವ ಸಂದರ್ಭದಲ್ಲಿ ನಮಗೆ ರಕ್ಷಣೆ ಪ್ರಭುವಿನಿಂದಲೇ. ಹೇಗೆ ಎಮ್ಮಾವು ಗ್ರಾಮದಲ್ಲಿ ರೊಟ್ಟಿ ಮುರಿಯುವಾಗ ಆ ಶಿಷ್ಯರು ಯೇಸುವಿನ ಪರಿಚಯ ಹಿಡಿದು ಮತ್ತೆ ಅವರು ಹುಮ್ಮಸ್ಸಿನಿಂದ ತುಂಬಿ ಪ್ರಭುವಿನ ಪ್ರೀತಿಯಿಂದ ತುಂಬಿದರೋ, ಧೈರ್ಯ ಪಡೆದರೋ, ನಾವು ಕೂಡ ಈ ದಿವ್ಯ ಬಲಿ ಪೂಜೆಯ ಮೂಲಕ ಧೈರ್ಯವನ್ನು ಪಡೆಯೋಣ. ಯೇಸು ನಮಗೆ ಸೌಖ್ಯ ಕೊಡುತ್ತಾರೆ. ಈ ಆರಾಧನೆಯಲ್ಲಿ ನಾವು ನಮ್ಮನ್ನೇ ಸಮರ್ಪಿಸಿಕೊಡುವಾಗ ಯೇಸು ನಮ್ಮನ್ನು, ನಮ್ಮ ಕುಟುಂಬವನ್ನು ಕಾಪಾಡುತ್ತಾರೆ ಎಂಬ ದೃಢ ನಂಬಿಕೆಯಿಂದ ಈ ದಿವ್ಯ ಬಲಿ ಪೂಜೆಯನ್ನು ನಾವು ಅರ್ಪಿಸೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಯೋಬನ ಪುಸ್ತಕ 3ನೇ ಅಧ್ಯಾಯ ವಾಕ್ಯ 25 ಹೀಗೆ ನುಡಿಯುತ್ತದೆ: ನಾನು ಭಯಪಟ್ಟಾಗ ಭಯ ನನ್ನಲ್ಲಿ ಮೂಡುತ್ತದೆ, ಭಯಪಟ್ಟಾಗ ಭಯಪಟ್ಟಂತೆ ಆಗುತ್ತೆ. ಆತ್ಮೀಯ ಸಹೋದರ ಸಹೋದರಿಯರೇ, ಭಯಪಟ್ಟ ದಿಗ್ಭ್ರಮೆಗೊಂಡ ಶಿಷ್ಯರಿಗೆ ಯೇಸು ಕೊಟ್ಟ ಮಾತು, ವಾಗ್ದಾನ, ಹೆದರಬೇಡಿ. ಇವತ್ತು ಈ ದಿವ್ಯ ಬಲಿ ಪೂಜೆಯಲ್ಲೂ ಕೂಡ ಯೇಸು ಜನರನ್ನು ಹೇಗೆ ಪೋಷಿಸುತ್ತಾರೆ ಮತ್ತು ಹೇಗೆ ಅವರ ಮೇಲೆ ಕರುಣೆ ಬೀರುತ್ತಾರೆ ಎಂಬುದನ್ನು ನಾವು ಇಂದು ಧ್ಯಾನಿಸುತ್ತೇವೆ. ಕರುಣಾಭರಿತ ದೇವರ ಮುಂದೆ ನಮ್ಮನ್ನೇ ನಾವು ತಗ್ಗಿಸಿಕೊಳ್ಳೋಣ, ನಮ್ಮ ಬಲಹೀನತೆಯನ್ನು ಒಪ್ಪಿಕೊಳ್ಳೋಣ, ನಮ್ಮ ಪಾಪಗಳಿಗೆ ಕಣ್ಣೀರಿಡೋಣ. ಈ ಭಯದ ವಾತಾವರಣದಿಂದ ನಮ್ಮನ್ನು ದೇವರು ಕಾಪಾಡಲಿ ಮತ್ತು ಈ ದಿವ್ಯ ಬಲಿ ಪೂಜೆಯ ಮೂಲಕ ನಮ್ಮನ್ನು ಧೈರ್ಯದಲ್ಲಿ ತುಂಬಲಿ. ಕೋವಿಡ್-19 ಈ ಪಿಡುಗಿನಿಂದ ನಮ್ಮನ್ನು, ನಮ್ಮ ಕುಟುಂಬವನ್ನು ರಕ್ಷಿಸಲಿ. ನಮ್ಮಲ್ಲಿ ಯಾವುದಾದ್ರೂ ಬಲಹೀನತೆಗಳಿದ್ರೆ ದೇವ ಅವುಗಳನ್ನು ಮನ್ನಿಸು ಎಂಬುದಾಗಿ ನಾವು ಪಶ್ಚಾತ್ತಾಪ ಹೃದಯದಿಂದ ದೇವರ ಮುಂದೆ ನಮ್ಮನ್ನೇ ಸಮರ್ಪಿಸಿ ಈ ಪವಿತ್ರ ಪರಮ ರಹಸ್ಯವನ್ನು ಆಚರಿಸಲು ನಮ್ಮನ್ನೇ ನಾವು ಯೋಗ್ಯರಾಗಿಸೋಣ. ಸರ್ವಶಕ್ತ ದೇವರಿಗೂ ಕರ್ತವ್ಯ ಲೋಕದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ವಿವೇಚಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದ್ದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಪ್ರಭು
प्रभु यीशु क्रिस्तरे ಏಕೈಕ ಪುತ್ರರೇ ಪ್ರಭು ದೇವರೇ ದೇವರ ಕುರಿ ಮರಿಯೇ ಈತನ ಪುತ್ರರೇ ಲೋಕದ ಪಾಪಗಳನ್ನು ಪರಿಹರಿಸುವವರೇ ನಮಗೆ ದಯೆ ತೋರಿ ಲೋಕದ ಪಾಪಗಳನ್ನು ಪರಿಹರಿಸುವವರೇ ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿ ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ ನಮಗೆ ದಯೆ ತೋರಿ ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು ನೀವೊಬ್ಬರೇ ಪ್ರಭು ನೀವೊಬ್ಬರೇ ಮಹೋನ್ನತರು ಯೇಸು ಕ್ರಿಸ್ತರೇ ಪವಿತ್ರಾತ್ಮರೊಡನೆ ದೇವ ಪಿತನ ಮಹಿಮೆಯಲ್ಲಿ ಇರುವವರು ನೀವು ಆಮೆನ್ ಆಮೆನ್ ಆಮೆನ್. ಪ್ರಾರ್ಥಿಸೋಣ. ದೇವರೇ ಅವಿರತ ಕರುಣೆಯಿಂದ ನಿಮ್ಮ ಸೇವಕರ ಬಳಿ ಬಂದು ಅವರ ಪ್ರಾರ್ಥನೆಗಳಿಗೆ ಸದುತ್ತರವನ್ನು ನೀಡಿರಿ. ನಿಮ್ಮನ್ನೇ ತಮ್ಮ ಸೃಷ್ಟಿಕರ್ತರು ಮಾರ್ಗದರ್ಶಕರು ಎಂದು ನಿಮ್ಮಲ್ಲಿ ಮಹಿಮೆ ಪಡುತ್ತಿರುವ ಇವರಿಗೆ ನೀವು ಸೃಷ್ಟಿಸಿದ್ದನ್ನು ಪುನರ್ಸ್ಥಾಪಿಸಿದ್ದನ್ನು ಸುರಕ್ಷಿತವಾಗಿ ಕಾಪಾಡಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರವು ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ಎಲೈ ಬಾಯಾರಿದ ಜನರೇ, ನೀರಿನ ಬಳಿಗೆ ಬನ್ನಿ. ಹಣ ಇಲ್ಲದವರೇ ಬನ್ನಿ, ಅನ್ನವನ್ನು ತೆಗೆದುಕೊಂಡು ತಿನ್ನಿ. ಹಾಲನ್ನು ದ್ರಾಕ್ಷಾರಸವನ್ನು ಕ್ರಯವಿಲ್ಲದೆ ಕೊಂಡುಕೊಳ್ಳಿ. ಆಹಾರವಲ್ಲದಕ್ಕೆ ಹಣವನ್ನು ವ್ಯಯ ಮಾಡುವುದೇಕೆ? ತೃಪ್ತಿ ತರದ ಪದಾರ್ಥಕ್ಕೆ ನಿಮ್ಮ ದುಡಿತದ ವೆಚ್ಚವೇಕೆ? ಕಿವಿಗುಡಿ ನನಗೆ ಹೊಳಿತನ್ನು ತಿಂದು ಆನಂದ ಪಡಿ, ಆ ಮೃಷ್ಟಾನವನ್ನುಂಡು. ಕಿವಿಯನಿತ್ತ ತಿರುಗಿಸಿ ಬನ್ನಿ ನನ್ನ ಬಳಿಗೆ. ಬದುಕಿ ಬಾಳುವಿರಿ ನೀವು ಕಿವಿಗೊಟ್ಟರೆನಗೆ. ದಾವೀದನಿಗೆ ವಾಗ್ದಾನವಿತ್ತ ವರವೇ ಇವೇ ನಿಮಗೆ ಮಾಡಿಕೊಳ್ಳುವೆ. ಚಿರವಾದ ಒಡಂಬಡಿಕೆಯನ್ನು ನಿಮ್ಮೊಂದಿಗೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಭು ನೀ ಕೈ ನೀಡಿ ಎಲ್ಲರ ಕೋರಿಕೆಗಳನ್ನು ಈಡೇರಿಸುತ್ತಿ. ಪ್ರಭು ನೀ ಕೈ ನೀಡಿ ಎಲ್ಲರ ಕೋರಿಕೆಗಳನ್ನು ಈಡೇರಿಸುತ್ತಿ. ಪ್ರಭು ದಯಾನಿಧಿ ಕೃಪಾ ಸಾಗರನು, ಸಹನಶೀಲನು ಪ್ರೀತಿ ಪೂರ್ಣನು. ಪ್ರಭುವಿನ ಕರುಣೆ ಎಲ್ಲರ ಮೇಲೆ, ಆತನ ಕೃಪೆಯು ಸೃಷ್ಟಿಯ ಮೇಲೆ. ಪ್ರಭು ನೀ ಕೈ ನೀಡಿ ಎಲ್ಲರ ಕೋರಿಕೆಗಳನ್ನು
ಹತ್ತಿರಹಿಹನು ಪ್ರಭು ಕರೆಯುವವರೆಲ್ಲರಿಗೆ ಯಥಾರ್ಥವಾಗಿ ಆತನನ್ನು ಅರಸುವವರಿಗೆ. ಪ್ರಭು ನೀ ಕೈ ನೀಡಿ ಎಲ್ಲರ ಕೋರಿಕೆಗಳನ್ನು ಈಡೇರಿಸುತ್ತಿ. ಪೌಲನು ರೋಮನರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ಕ್ರಿಸ್ತ ಯೇಸುವಿನ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲು ಯಾರಿಂದ ಸಾಧ್ಯ? ಕಷ್ಟ, ಸಂಕಟ, ಇಕ್ಕಟ್ಟು, ಬಿಕ್ಕಟ್ಟು, ಹಿಂಸೆ, ಬಾಧೆ ಇವುಗಳಿಂದ ಸಾಧ್ಯವೇ? ಇಲ್ಲ. ಹಸಿವು, ನೀರಡಿಕೆ, ನಗ್ನಸ್ಥಿತಿ, ಆಪತ್ತು, ವಿಪತ್ತು, ಖಡ್ಗ, ಕಠಾರಿಗಳಿಂದ ಸಾಧ್ಯವೇ? ಎಂದಿಗೂ ಇಲ್ಲ. ಪವಿತ್ರ ಗ್ರಂಥದಲ್ಲಿ ಹೀಗೆ ಬರೆಯಲಾಗಿದೆ, ದಿನವಿಡೀ ನಿಮಗೋಸ್ಕರವೇ ಸಾವಿಗೀಡಾಗುತ್ತಿಹೆವು ನಾವು. ವಧಸ್ಥಾನಕ್ಕೆ ಒಯ್ದ ಕುರಿಗಳಂತೆ ಪರಿಗಣಿತರಾಗುತ್ತಿಹೆವು ನಾವು. ನಮ್ಮನ್ನು ಪ್ರೀತಿಸಿದ ಯೇಸು ಕ್ರಿಸ್ತರ ಮುಖಾಂತರ ಇವೆಲ್ಲವುಗಳಲ್ಲಿಯೂ ನಾವು ಪೂರ್ಣ ಜಯಶಾಲಿಗಳಾಗುತ್ತೇವೆ. ಸಾವಾಗಲಿ, ಜೀವವಾಗಲಿ, ದೇವದೂತರಾಗಲಿ, ದುರಾತ್ಮರಾಗಲಿ, ಈಗಿನ ಸಂತತಿಗಳೇ ಆಗಲಿ, ಭವಿಷ್ಯದ ಆಗುಹೋಗುಗಳೇ ಆಗಲಿ, ಯಾವ ಶಕ್ತಿಗಳೇ ಆಗಲಿ, ನಮ್ಮ ಪ್ರಭು ಯೇಸು ಕ್ರಿಸ್ತರಲ್ಲಿ ತೋರಿ ಬಂದ ದೈವ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲಾರವು. ಅಂತೆಯೇ ಮೇಲಣ ಲೋಕವಾಗಲಿ, ಕೆಳಗಣ ಲೋಕವಾಗಲಿ, ಸೃಷ್ಟಿ ಸಮಸ್ತಗಳಲ್ಲಿ ಯಾವುದೇ ಆಗಲಿ, ಆ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ. ಇದು ನಿಶ್ಚಯ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. Alleluia, 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 Alleluia. ನಾನೇ ಜಗಜ್ಯೋತಿ, ನನ್ನನ್ನು ಹಿಂಬಾಲಿಸುವವನು ಕತ್ತಲಲ್ಲಿ ನಡೆಯುವುದಿಲ್ಲ. ಜೀವದಾಯಕ ಜ್ಯೋತಿ ಅವನಲ್ಲಿರುತ್ತದೆ. ಅಲ್ಲೇಲೂಯಾ, Alleluia, ಅಲ್ಲೇಲೂಯಾ, ಅಲ್ಲೇಲೂಯಾ, ಅಲ್ಲೇಲೂಯಾ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೋಹಾನನ ಮರಣದ ಸಮಾಚಾರವನ್ನು ಕೇಳಿದ ಯೇಸು ಆ ಸ್ಥಳವನ್ನು ಬಿಟ್ಟು ದೋಣಿ ಹತ್ತಿ ನಿರ್ಜನ ಪ್ರದೇಶಕ್ಕೆ ಒಬ್ಬಂಟಿಗರಾಗಿ ಹೊರಟರು. ಇದನ್ನು ತಿಳಿದುಕೊಂಡ ಜನರು ಊರೂರುಗಳಿಂದ ಹೊರಟು ಗುಂಪು ಗುಂಪಾಗಿ ಅವರ ಹಿಂದೆಯೇ ಕಾಲ್ದಾರಿಯಲ್ಲಿ ನಡೆದು ಹೋದರು. ಯೇಸು ದೋಣಿಯಿಂದ ಇಳಿದಾಗ ದೊಡ್ಡ ಜನಸಮೂಹ ಆಗಲೇ ಅಲ್ಲಿ ಸೇರಿತು. ಆ ಸಮೂಹವನ್ನು ಕಂಡು ಅವರ ಮನ ಕರಗಿತು. ಅವರಲ್ಲಿ ಅಸ್ವಸ್ಥರಾಗಿದ್ದವರನ್ನು ಗುಣಪಡಿಸಿದರು. ಸಂಜೆಯಾದಾಗ ಶಿಷ್ಯರು ಯೇಸುವಿನ ಬಳಿಗೆ ಬಂದು, ಇದು ನಿರ್ಜನ ಪ್ರದೇಶ, ಈಗಾಗಲೇ ಹೊತ್ತು ಮೀರಿ ಹೋಗಿದೆ, ಜನಸಮೂಹವನ್ನು ಕಳುಹಿಸಿ ಬಿಡಿ, ಹಳ್ಳಿ ಪಳ್ಳಿಗಳಿಗೆ ಹೋಗಿ
ಅವರಿಗೆ ಬೇಕಾದ ತಿಂಡಿ ತಿನಿಸುಗಳನ್ನು ಕೊಂಡುಕೊಳ್ಳಲಿ ಎಂದರು. ಅದಕ್ಕೆ ಯೇಸು, ಅವರು ಹೋಗಬೇಕಾಗಿಲ್ಲ, ನೀವೇ ಅವರಿಗೆ ಊಟಕ್ಕೆ ಏನಾದರೂ ಕೊಡಿ ಎಂದರು. ಶಿಷ್ಯರು ಪ್ರತ್ಯುತ್ತರವಾಗಿ, ನಮ್ಮ ಬಳಿ 5 ರೊಟ್ಟಿ ಮತ್ತು 2 ಮೀನುಗಳು ಮಾತ್ರ ಇವೆ ಎಂದರು. ಯೇಸು, ಅವನ್ನು ಇಲ್ಲಿಗೆ ತನ್ನಿ ಎಂದು ಹೇಳಿ ಜನರೆಲ್ಲರೂ ಹುಲ್ಲಿನ ಮೇಲೆ ಕುಳಿತುಕೊಳ್ಳುವಂತೆ ಅಪ್ಪಣೆ ಮಾಡಿದರು. ಬಳಿಕ ಆ 5 ರೊಟ್ಟಿಗಳನ್ನು 2 ಮೀನುಗಳನ್ನು ತೆಗೆದುಕೊಂಡು ಸ್ವರ್ಗದತ್ತ ಕಣ್ಣೆತ್ತಿ ನೋಡಿ ದೇವರಿಗೆ ಸ್ತೋತ್ರ ಸಲ್ಲಿಸಿದರು. ತರುವಾಯ ರೊಟ್ಟಿಗಳನ್ನು ಮುರಿದು ಶಿಷ್ಯರಿಗೆ ಕೊಟ್ಟರು. ಶಿಷ್ಯರು ಜನರಿಗೆ ಹಂಚಿದರು. ಎಲ್ಲರೂ ಹೊಟ್ಟೆ ತುಂಬ ತಿಂದು ತೃಪ್ತರಾದರು. ಉಳಿದಿದ್ದ ತುಂಡುಗಳನ್ನು ಒಟ್ಟುಗೂಡಿಸಿದಾಗ ಅವು 12 ಬುಟ್ಟಿಗಳ ತುಂಬ ಆದುವು. ಊಟ ಮಾಡಿದವರಲ್ಲಿ ಹೆಂಗಸರು ಮಕ್ಕಳನ್ನು ಬಿಟ್ಟರೆ ಗಂಡಸರೇ ಸುಮಾರು 5,000 ಇದ್ದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತನೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಶುಭ ಸಂದೇಶವನ್ನು ನಾವು ನೋಡಿದ್ರೆ ಕರುಣಾಭರಿತ ಯೇಸುವಿನ ಪ್ರೀತಿಯನ್ನು ನಾವು ನೋಡುತ್ತೇವೆ. ಈ ಪ್ರೀತಿ ಕೇವಲ ದೈಹಿಕ ರೋಗವನ್ನು ಸೌಖ್ಯಪಡಿಸುವುದು ಮಾತ್ರವಲ್ಲ, ಕೇವಲ ಆಧ್ಯಾತ್ಮಿಕ ಭೋಜನವನ್ನು ನೀಡುವುದು ಮಾತ್ರವಲ್ಲ, ಬದಲಾಗಿ ದೈಹಿಕ ಭೋಜನವನ್ನು ಕೂಡ ನೀಡುವ ಪ್ರೀತಿ ಕರುಣೆ ಅವರದ್ದಾಗಿತ್ತು ಎಂಬುದಾಗಿ ಇಂದಿನ ಶುಭ ಸಂದೇಶ ನಮಗೆ ತಿಳಿಸುತ್ತದೆ. ಇಂದಿನ ಈ 3 ವಾಚನಗಳನ್ನು ನಾವು ಧ್ಯಾನಿಸುವುದಾದರೆ, ಮೊದಲನೆಯ ವಾಚನ ಯೆಶಾಯ ಪ್ರವಾದಿಯ ಗ್ರಂಥದಿಂದ. ಈ ಯೆಶಾಯ ಪ್ರವಾದಿಗೂ ಇಂದಿನ ಈ ವಾಚನಕ್ಕೂ ಹತ್ತಿರದ ಸಾಮ್ಯವಿದೆ. ಅಲ್ಲಿ ದೇವರು ಯೆಶಾಯ ಪ್ರವಾದಿಯ ಮೂಲಕ ಜನರಿಗೆ ಭರವಸೆಯನ್ನು ಕೊಡುತ್ತಾರೆ. ಯಾವ ಭರವಸೆ? ಏಕೆಂದರೆ ಕಷ್ಟಪಡುತ್ತಿದ್ದ ಜನರಿಗೆ, ಸಂಕಷ್ಟದಲ್ಲಿದ್ದ ಜನರಿಗೆ, ಜೀವನದಲ್ಲಿ ಏನನ್ನು ಕೊಂಡುಕೊಳ್ಳಲಾಗದ ಜನರಿಗೆ ದೇವರು ಕೊಡುವ ಆ ಭರವಸೆಯ ಮಾತುಗಳು ಯಾವುವು? ಯೆಶಾಯ 55:1-3. ಎಲೇ ಬಾಯಾರಿದ ಜನರೇ, ನೀರಿನ ಬಳಿಗೆ ಬನ್ನಿ, ಹಣವಿಲ್ಲದವರೇ ಬನ್ನಿ, ಅನ್ನವನ್ನು ತೆಗೆದುಕೊಂಡು ತಿನ್ನಿ, ಹಾಲನ್ನು ದ್ರಾಕ್ಷಾರಸವನ್ನು ಕ್ರಯವಿಲ್ಲದೆ ಕೊಂಡುಕೊಳ್ಳಿ, ಆಹಾರವಲ್ಲದಕ್ಕೆ ಹಣವನ್ನು ವ್ಯಯ ಮಾಡುವುದೇಕೆ? ನೋಡಿ, ಇವತ್ತು ಮನುಷ್ಯ ಏನ್ ಮಾಡ್ತಾನೆ? ಈ ಲೋಕದಲ್ಲಿ ಹಣವನ್ನು ವ್ಯಯ ಮಾಡುತ್ತಾನೆ. ಯಾವುದಕ್ಕೆ? ತಿಂಡಿ ತಿನಿಸುಗಳಿಗೆ ಮತ್ತು ಅವನ ಭೋಗಕ್ಕೆ. ಇನ್ನೊಂದು ರೀತಿಯಲ್ಲಿ ನೀವು ನೋಡ್ತೀರಿ, ಜನ ಹಸಿವಿನಿಂದ ನರಳಿ ಸಾಯ್ತಾರೆ. ಒಂದು ದಿನ ಊಟಕ್ಕೆ ಗತಿ ಇಲ್ಲ ಪಾಪ. ಅದೆಷ್ಟೋ ಮಂದಿ ಹಸಿವಿನಿಂದ ಮಲಗಲಿಕ್ಕೆ ಹೋಗ್ತಾರೆ. ಅನೇಕರು ಹಸಿವಿನಿಂದ ಮಲಗಲಿಕ್ಕೆ ಹೋದವರು ಬೆಳಿಗ್ಗೆ ಎದ್ದೇಳಲಿಲ್ಲ. ಈ ನಿಟ್ಟಿನಲ್ಲಿ ಸಂದೇಶ ಒಂದು ಭರವಸೆಯನ್ನು ಕೊಡುತ್ತೆ. ದೇವರು ಮನುಷ್ಯನ ಕೈ ಬಿಡುವುದಿಲ್ಲ. ಯಾರು ಕೈ ಬಿಟ್ಟರೂ ದೇವರು ಕೈ ಬಿಡುವುದಿಲ್ಲ. ಅದಕ್ಕಾಗಿ ಯೆಶಾಯ ಪ್ರವಾದಿಯ ಮೂಲಕ ವಿಮೋಚನಾ ಕಾಂಡದಲ್ಲಿ ದೇವರು ಏನ್ ಮಾಡಿದ್ರು? ಆಕಾಶದಿಂದ ಮನ್ನವನ್ನು ಕೊಟ್ಟರು, ಬಂಡೆಯಿಂದ ಪಾನವನ್ನು ಕೊಟ್ಟರು. ಏನೆಲ್ಲ ಬೇಕು ಜನರಿಗೆ ಕೊಡುವ ಶಕ್ತಿ ದೇವರಲ್ಲಿ ಇದೆ. It reminds us that God is in control, God is all powerful. ದೇವರು ಸರ್ವಶಕ್ತ ಮತ್ತು ದೇವರು ನಿಯಂತ್ರಣದಲ್ಲಿದ್ದಾರೆ. ಅದಕ್ಕಾಗಿ ಇವತ್ತು ನಮಗೆ ಪ್ರತಿಯೊಬ್ಬರಿಗೆ ನಾವು ಬಾಯಾರಿದ್ದೀವಿ ಅಂದ್ರೆ ನೀರಿಗಾಗಿ ಅಲ್ಲ, ಆಧ್ಯಾತ್ಮಿಕವಾಗಿ ಬಾಯಾರಿದ್ದೀವಿ. ತೃಪ್ತಿ ಇಲ್ಲದ ಜೀವನ ಜೀವಿಸ್ತಾ ಇದ್ದೀವಿ. ನೋ ಸ್ಯಾಟಿಸ್ಫ್ಯಾಕ್ಷನ್ ಇನ್ ಲೈಫ್. ಈ ಲೋಕದಲ್ಲಿ ಸೋತು ಹೋಗಿದ್ದೀವಿ. ಈ ದಿನಗಳಲ್ಲಿ ಕೋವಿಡ್-19 ಮಹಾಮಾರಿಯ
ಒಂದು ಪಿಡುಗು ಹಬ್ಬುತ್ತಿರುವ ಸಂದರ್ಭದಲ್ಲಿ ನಮ್ಮನ್ನೆಲ್ಲರನ್ನು ಎದುರಿಸ್ತಾ ಇದೆ. ದೇವರು ಹೇಳ್ತಾ ಇದ್ದಾರೆ, ಎಲೆ ಬಾಯಾರಿದ ಜನರೇ ನೀರಿನ ಬಳಿಗೆ ಬನ್ನಿ. ಆಲ್ ದೋಸ್ ಹೂ ಥರ್ಸ್ಟಿ ಕಮ್ ಟು ಮೀ. ಬಾಯಾರಿದವರೇ ನನ್ನ ಬಳಿಗೆ ಬನ್ನಿ. ಯೋಹಾನನ ಶುಭ ಸಂದೇಶ 7ನೇ ಅಧ್ಯಾಯ ವಾಕ್ಯ 37ರಲ್ಲಿ ಯೇಸು ನುಡಿದರು ಅದೇ ಮಾತು. ಅಂದರೆ ಈ ಲೌಕಿಕವಾದ ಬಾಯಾರಿಕೆ ಮತ್ತೆ ಮತ್ತೆ ಬರುತ್ತೆ. ಒಂದು ಸಾರಿ ಆಧ್ಯಾತ್ಮಿಕವಾಗಿ ನಾವು ಬಲಗೊಂಡಾಗ ಈ ಲೌಕಿಕವಾದಗಳು ನಮಗೆ ಏನೂ ಅಲ್ಲ, ಕ್ಷುಲ್ಲಕವಾಗಿ ಬಿಡುತ್ತವೆ. ಈ ನಿಟ್ಟಿನಲ್ಲಿ ಮಾತು, ಎಲೆ ಬಾಯಾರಿದ ಜನರೇ ನೀರಿನ ಬಳಿಗೆ ಬನ್ನಿ. ನೀರಂದ್ರೆ ಏನು? ಜೀವ ಜಲದ ಬುಗ್ಗೆಯ ಬಳಿಗೆ ಬನ್ನಿ. ಹಣವಿಲ್ಲದೆ ಬನ್ನಿ, ಅನ್ನವನ್ನು ತೆಗೆದುಕೊಂಡು ತಿನ್ನಿ. ಅಂದರೆ ದೇವರ ಕೃಪೆಗೆ ರೊಕ್ಕ ಇಲ್ಲ, ದುಡ್ಡಿಲ್ಲ, ಅದು ಉಚಿತ ವರದಾನ. ಹಾಲನ್ನು ದ್ರಾಕ್ಷಾರಸವನ್ನು ಕ್ರಯವಿಲ್ಲದೆ ಕೊಂಡುಕೊಳ್ಳಿ. ಅಂದರೆ ದೇವರು ತನ್ನ ಜನರನ್ನು ಮೃಷ್ಟಾನ್ನ ಭೋಜನದಿಂದ ಆಶೀರ್ವದಿಸುವರು. ಆಹಾರವಲ್ಲದಕ್ಕೆ ಹಣವನ್ನು ವ್ಯಯ ಮಾಡುವುದೇಕೆ? ಏಕೆಂದರೆ ಈ ಲೌಕಿಕತೆಯ ಲೋಲುಪತೆಯಲ್ಲಿ ಓಡಾಡುತ್ತಿರುವ ನೀನು ನಿನ್ನ ಹಣವನ್ನು ಯಾಕೆ ವ್ಯಯ ಮಾಡ್ತಾ ಇದ್ದೀಯಾ? ನನ್ನನ್ನು ಮರೆತು ಬಿಟ್ಟಿದ್ದೀಯಾ? ಕಿವಿಗೊಡಿ ನನಗೆ. ನೋಡಿ ಆತ್ಮೀಯರೇ, ನಾವು ಯಾರಿಗೆ ಕಿವಿಗೊಡ್ತೀವಿ? ನಾವು ಈ ಲೌಕಿಕವಾದ ಸಮಾಚಾರಗಳಿಗೆ, ಸುದ್ದಿಗಳಿಗೆ, ಬ್ರೇಕಿಂಗ್ ನ್ಯೂಸ್ ಅಂತ ನಾವು ಕಿವಿ ಕೊಡುತ್ತೀವಿ. ಇವತ್ತು ನಾವು ಈ ಮಾತುಗಳಿಗೆ ಕಿವಿಗೊಡೋಣ. ಇದು ಸೌಖ್ಯದ ಮಾತುಗಳು, ಆಶೀರ್ವಾದದ ಮಾತುಗಳು, ಬಿಡುಗಡೆಯ ಮಾತುಗಳು. ಕಿವಿಗೊಡಿ ನನಗೆ. ಈ ಕಾಲ ಸುಪ್ರಸನ್ನತೆಯ ಕಾಲ, ಉದ್ಧಾರದ ಕಾಲ. ನಾನು ನೀವು ಯೇಸುವಿಗೆ, ದೇವರಿಗೆ ಕಿವಿಗೊಡಬೇಕು, ದೇವರ ವಾಕ್ಯಕ್ಕೆ ಕಿವಿಗೊಡಬೇಕು. ಒಳಿತನ್ನು ತಿಂದು ಆನಂದ ಪಡಿ, ಆ ಮೃಷ್ಟಾನ್ನವನ್ನು ಉಂಡು. ಕೆಡುಕು ನಿಮ್ಮಲ್ಲಿ ಬೇಡ. ನೋ ನೀಡ್ ಆಫ್ ಈವಿಲ್ ಥಿಂಗ್ಸ್ ಇನ್ ಯು. ಆ ಈವಿಲ್ ಡಿಸೈರ್ಸ್, ಕೆಟ್ಟ ಆಲೋಚನೆಗಳು ಅಥವಾ ಆಶೆಗಳು ನಿಮಗೆ ಬೇಡ. ಕಿವಿಯ ನಿತ್ತ ತಿರುಗಿಸಿ ಬನ್ನಿ ನನ್ನ ಬಳಿಗೆ, ಬದುಕಿ ಬಾಳುವಿರಿ ನೀವು ಕಿವಿಗೊಟ್ಟರೆ ನನಗೆ. ನನ್ನನ್ನು ಪೀಠಿಗೆಯಲ್ಲಿ ಹೇಳಿದೆ, ಭಯಪಟ್ಟಾಗ ಭಯಪಟ್ಟಂತೆ ಆಗುತ್ತೆ. ಒಂದು ಆತ್ಮೀಯರೇ, ಎಲ್ಲಾ ಕಡೆ ಹಬ್ಬುತ್ತಾ ಇರುವ ಈ ಸೋಂಕು, ಭಯಪಡಬೇಡಿ. ಯೇಸು ನಮ್ಮ ಜೊತೆಗಿದ್ದಾರೆ, ದೇವರು ನಮ್ಮ ಜೊತೆಗಿದ್ದಾರೆ, ದೇವರು ನಮ್ಮನ್ನು ಬಲಪಡಿಸುತ್ತಾರೆ. ಮತ್ತು ದೇವರು ನಮಗೆ ಹೇಳ್ತಾರೆ, ಬದುಕಿ ಬಾಳುವಿರಿ ನೀವು ಕಿವಿಗೊಟ್ಟರೆ ನನಗೆ. ಇವತ್ತು ಈ ದಿವ್ಯ ಬಲಿಪೂಜೆಯ ಮೂಲಕ ನಾವು ದೇವರಿಗೆ ಕಿವಿಗೊಡುತ್ತಾ ಇದ್ದೀವಿ. ಪ್ರಾರ್ಥನೆಯ ಮೂಲಕ, ದೇವರ ವಾಕ್ಯ ಓದುವುದರ ಮೂಲಕ, ದೇವರ ವಾಕ್ಯ ಧ್ಯಾನಿಸುವುದರ ಮೂಲಕ ನಾವು ಅವರಿಗೆ ಕಿವಿ ಕೊಡ್ತಾ ಇದ್ದೀವಿ. ದಾವೀದನಿಗೆ ವಾಗ್ದಾನವಿತ್ತ ವರವ ಈವೆ ನಿಮಗೆ. ದಾವೀದನಿಗೆ ಹೇಳಿದ್ರು, ನಾನು ನಿನ್ನನ್ನು ರಕ್ಷಿಸುತ್ತೇನೆ, ನಾನು ನಿನ್ನನ್ನು ಕಾಪಾಡುತ್ತೇನೆ, ನಾನು ನಿನಗೆ ಜಯ ನೀಡುತ್ತೇನೆ. ಅದೇ ವಾಗ್ದಾನ ನನಗೂ ನಿಮಗೂ ಲಭ್ಯವಾಗುವುದು. ಮಾಡಿಕೊಳ್ಳುವೆ ಚಿರವಾದ ಒಡಂಬಡಿಕೆಯನ್ನು ನಿಮ್ಮೊಂದಿಗೆ. ಹೌದು ಆತ್ಮೀಯರೇ, ದೇವರು ತನ್ನ ಒಡಂಬಡಿಕೆಗೆ ಯಾವಾಗಲೂ ವಿಶ್ವಾಸಿಯಾಗಿದ್ದಾರೆ. ನಾವು ಅನೇಕ ಬಾರಿ ವಿಶ್ವಾಸರಹಿತರಾಗಿ ಜೀವಿಸುತ್ತೀವಿ, ಆದರೆ ದೇವರು ನಮ್ಮ ಕೈ ಬಿಡುವುದಿಲ್ಲ. ಇಂದಿನ ಕೀರ್ತನೆ 145ನೇ ಕೀರ್ತನೆಯನ್ನು ನಾವು ಪಠಿಸಿದೆವು. ಪ್ರಭು, ನೀ ಕೈ ನೀಡಿ ಎಲ್ಲರ ಕೋರಿಕೆಗಳನ್ನು ಈಡೇರಿಸುತ್ತಿ. ಹೌದು, ಪ್ರಭು ನಮ್ಮ ಎಲ್ಲ ಕೋರಿಕೆಗಳನ್ನು ಈಡೇರಿಸುತ್ತಾರೆ. ಅದಕ್ಕಾಗಿ ಈ ದಿವ್ಯ ಬಲಿ ಪೂಜೆ, ಈ ಪ್ರಾರ್ಥನೆ, ನಮ್ಮೆಲ್ಲ ಕೋರಿಕೆಗಳನ್ನು ಅವರಿಗೆ ನಾವು ಸಮರ್ಪಿಸಿ ಪ್ರಾರ್ಥಿಸುವಾಗ ಆ ಕರುಣಾಮಯಿ ದೇವರು ನಮ್ಮ ಮೇಲೆ ಕರುಣೆ ತೋರುತ್ತಾರೆ, ನಮ್ಮನ್ನು ರಕ್ಷಿಸುತ್ತಾರೆ, ಕಾಪಾಡುತ್ತಾರೆ. ಇಂದಿನ 2ನೇ ವಾಚನದಲ್ಲಿ ನೀವು ಸ್ವಲ್ಪ ದೃಷ್ಟಿ ಹಾಯಿಸಿದ್ದರೆ, ಸಂತ ಪೌಲರು ರೋಮನರಿಗೆ ಬರೆದ ಪತ್ರಿಕೆಯಲ್ಲಿ ನುಡಿಯುತ್ತಾರೆ. ನೋಡಿ, ದೇವರ ಕರುಣೆ, ದೇವರ ಪ್ರೀತಿಯ ಆಳ, ಉದ್ದ, ಅಗಲ, ಎತ್ತರ ಎಲ್ಲವನ್ನೂ ಈ ಪೌಲ ಅನುಭವಿಸಿದ. ಅದಕ್ಕಾಗಿ ಅವನು ಹೇಳ್ತಾನೆ, ಈ ಕ್ರಿಸ್ತನನ್ನು ನಾನು ಇಷ್ಟು ಪ್ರೀತಿಸುತ್ತೀನಿ, ಈ ಪ್ರೀತಿಯಿಂದ ನನ್ನನ್ನು ಬೇರ್ಪಡಿಸಲು ಯಾರಿಂದ ಸಾಧ್ಯ? ನೋಡಿ ಹೇಳ್ತಾರೆ, ಸಹೋದರರೇ, ಕ್ರಿಸ್ತ ಯೇಸುವಿನ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲು ಯಾರಿಂದ ಸಾಧ್ಯ? ನೋಡಿ, ಇವತ್ತು ನಾವು ಯೋಚನೆ ಮಾಡಬೇಕು. ಕ್ರಿಸ್ತ ಯೇಸುವಿನ ಪ್ರೀತಿಯಿಂದ ನಾವು ಕ್ರೈಸ್ತರು, ಕಥೋಲಿಕರು ಇರಬಹುದು, ನಮಗೆ ದೇವಾಲಯಕ್ಕೆ ಹೋಗಲಾಗ್ತಾ ಇಲ್ಲ ಈ ಪಿಡುಗಿನಿಂದ, ಆದ್ರೆ ಮನೆಯಲ್ಲಿದ್ದೀವಿ, ದೇವರ ಪ್ರಸನ್ನತೆ ಇದೆ ನಿಮ್ಮ ಮನೆ ಒಳಗಡೆ. ಯಾವುದು? ಕಷ್ಟ ಸಂಕಟ, ಇಕ್ಕಟ್ಟು ಬಿಕ್ಕಟ್ಟು, ಹಿಂಸೆ ಬಾಧೆ, ಇವುಗಳಿಂದ ಸಾಧ್ಯವೇ ಇಲ್ಲ. ಹಸಿವು ನೀರಡಿಕೆ,
ನಗ್ನ ಸ್ಥಿತಿ, ಆಪತ್ತು ವಿಪತ್ತು, ಖಡ್ಗ ಕಟಾರಿಗಳಿಂದ ಸಾಧ್ಯವೇ? ಎಂದಿಗೂ ಇಲ್ಲ. ಆತ್ಮೀಯರೇ, ಇವತ್ತು ಕೋವಿಡ್ನಿಂದ ಅಥವಾ ಶೀತ, ಕೆಮ್ಮು, ಜ್ವರ, ಕ್ಯಾನ್ಸರ್, ಯಾವುದೇ ರೋಗದಿಂದ ಈ ದಿನಗಳಲ್ಲಿ ನಮಗೆ ಹಿಂದಿನ ಹಾಗೆ ಓಡಾಡಲು ಆಗ್ತಾ ಇಲ್ಲ. ಇವುಗಳಿಂದ ನಮಗೆ ಕ್ರಿಸ್ತನ ಪ್ರೀತಿಯಿಂದ ಬೇರ್ಪಡಿಸಲು ಸಾಧ್ಯವೇ? ನನಗೆ ಸುವಾರ್ತೆಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಆದ್ರೆ ಕ್ರಿಸ್ತನ ಪ್ರೀತಿಯಿಂದ ಅದು ನನ್ನನ್ನು ಬೇರ್ಪಡಿಸಲು ಸಾಧ್ಯವೇ? ಖಂಡಿತ ಇಲ್ಲ. ರೋಗ, ರುಜಿನ, ನೋವು, ಬೇನೆ, ಬವಣೆ ಏನೇ ಬರಲಿ, ಕ್ರಿಸ್ತನ ಪ್ರೀತಿ ನಮ್ಮಿಂದ ಬೇರ್ಪಡಿಸಲು ಯಾರಿಂದಲೂ ಅಸಾಧ್ಯ. ಯಾಕೆಂದರೆ ಆತನ ಪ್ರೀತಿ ಅಷ್ಟೊಂದು ಕರುಣಾಭರಿತ ಅಗಾಧವಾದ ಸಂರಕ್ಷಣಾ ಪ್ರೀತಿ. ಅದರ ಸಂಪೂರ್ಣ ಅನುಭವ ಪಡೆದ ಈ ಪೌಲ ಹೇಳ್ತಾನೆ, ದಿನವಿಡೀ ನಿಮಗೋಸ್ಕರವೇ ಸಾವಿಗೀಡಾಗುತ್ತಿಹೆವು ನಾವು, ವಧ್ಯಸ್ಥಾನಕ್ಕೆ ಒಯ್ದ ಕುರಿಗಳಂತೆ ಪರಿಗಣಿತರಾಗುತ್ತಿಹೆವು ನಾವು. ನಮ್ಮನ್ನು ಪ್ರೀತಿಸಿದ ಯೇಸು ಕ್ರಿಸ್ತರ ಮುಖಾಂತರ ಇವೆಲ್ಲವುಗಳಲ್ಲಿಯೂ ನಾವು ಪೂರ್ಣ ಜಯಶಾಲಿಗಳಾಗ್ತೀವಿ. ನಾವೇನಾಗ್ತೀವಿ? ಪೂರ್ಣ ಜಯಶಾಲಿಗಳಾಗ್ತೀವಿ. ನಮ್ಮ ನಂಬಿಕೆ, ನಿರೀಕ್ಷೆ ಎಂದು ತಪ್ಪಬಾರದು. ಅದಕ್ಕಾಗಿ ನೋಡಿ, ಸಾವಾಗಲಿ ಜೀವವಾಗಲಿ, ದೇವದೂತರಾಗಲಿ ದುರಾತ್ಮರಾಗಲಿ, ಈಗಿನ ಸಂತತಿಗಳೇ ಆಗಲಿ, ಭವಿಷ್ಯದ ಹಾಗು ಹೋಗುಗಳೇ ಆಗಲಿ, ಯಾವ ಶಕ್ತಿಗಳೇ ಆಗಲಿ, ನಮ್ಮ ಯೇಸು ಕ್ರಿಸ್ತರಲ್ಲಿ, ನಮ್ಮ ಪ್ರಭು ಯೇಸು ಕ್ರಿಸ್ತರಲ್ಲಿ ತೋರಿ ಬಂದ ದೈವ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲಾರವು. ಅಂತೆಯೇ ಮೇಲಣ ಲೋಕವಾಗಲಿ ಕೆಳಗಣ ಲೋಕವಾಗಲಿ, ಸೃಷ್ಟಿ ಸಮಸ್ತಗಳಲ್ಲಿ ಯಾವುದೇ ಆಗಲಿ ಆ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ. ಇದು ನಿಶ್ಚಯ. ಹೌದು ಆತ್ಮೀಯರೇ, ಯಾವುದೂ ಕೂಡ ಯೇಸುವಿನ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ. ಇಂದಿನ ಶುಭ ಸಂದೇಶಕ್ಕೆ ನಾವು ಬಂದಾಗ ಈ ಎರಡೂ ವಾಚನಗಳ ಅರ್ಥ ಈ ಶುಭ ಸಂದೇಶದಲ್ಲಿ ನಮಗೆ ಕಾಣಸಿಗುತ್ತದೆ. ಏನದು? ಯೋಹಾನನ ಮರಣದ ನಂತರ ಯೇಸು ಸ್ವಾಮಿ ಆ ಸ್ಥಳವನ್ನು ಬಿಟ್ಟು ದೋಣಿ ಹತ್ತಿ ನಿರ್ಜನ ಪ್ರದೇಶಕ್ಕೆ ಒಬ್ಬಂಟಿಗರಾಗಿ ಹೊರಟರು. ಇದನ್ನು ತಿಳಿದುಕೊಂಡ ಜನರು ಊರೂರುಗಳಿಂದ ಹೊರಟು ಗುಂಪು ಗುಂಪಾಗಿ ಅವರ ಹಿಂದೆಯೇ ಕಾಲ್ದಾರಿಯಲ್ಲಿ ನಡೆದು ಹೋದರು. ನೋಡಿ, ಜನರು ಕುರುಬನಿಲ್ಲದ ಕುರಿಗಳಂತೆ ಇದ್ದರು. ಯೇಸು ದೋಣಿಯಿಂದ ಇಳಿದಾಗ ದೊಡ್ಡ ಜನಸಮೂಹ ಆಗಲೇ ಅಲ್ಲಿ ಸೇರಿತ್ತು. ಆ ಸಮೂಹವನ್ನು ಕಂಡು ಅವರ ಮನ ಮರುಗಿತು. ಅವರಲ್ಲಿ ಅಸ್ವಸ್ಥರಾಗಿದ್ದವರನ್ನು ಗುಣಪಡಿಸಿದರು. ಯೇಸುವಿನ ಕಾರ್ಯ ಗುಣಪಡಿಸುವುದು, ರಕ್ಷಿಸುವುದು, ಶಿಕ್ಷಿಸುವುದು ಅಲ್ಲ. ಒಂದು ಖಂಡಿತ ದೇವರು ನಮ್ಮನ್ನು ಶಿಕ್ಷಿಸ್ತಾ ಇಲ್ಲ. ನಾವು ವಿಶ್ವಾಸದಲ್ಲಿ ಮೊರೆ ಇಟ್ಟಾಗ ದೇವರು ನಮ್ಮನ್ನು ರಕ್ಷಿಸುತ್ತಾರೆ. ನೋಡಿ, ಸಂಜೆಯಾದಾಗ ಏನಾಯಿತು? ಶಿಷ್ಯರು ಯೇಸುವಿನ ಬಳಿಗೆ ಬಂದರು. ಈ ಜನರನ್ನು ಕಳಿಸಿಬಿಡಿ, ಇನ್ನು ಎಲ್ಲಾದ್ರೂ ಹಳ್ಳಿಗೆ ಹೋಗಿ ಏನಾದ್ರೂ ತೆಗೆದುಕೊಳ್ಳಿ. ಅವಾಗ ಯೇಸು ಅವರಿಗೆ ಹೇಳ್ತಾರೆ, ನೀವೇ ಏನಾದ್ರೂ ಕೊಡಿ. ಆತ್ಮೀಯರೇ, ಇದೊಂದು ಪಂಥಾಹ್ವಾನ, ಚಾಲೆಂಜ್ ಅಲ್ಲಿರುವ ಶಿಷ್ಯರಿಗೆ. ನೀವೇ ಏನಾದ್ರೂ ಕೊಡಿ. ಯಾಕೆ? ನಿಮ್ಮಿಂದ ಕೊಡಲು ಸಾಧ್ಯವಿಲ್ಲವಾ? ಆ ಕೊಡುವ ಮನಸ್ಸು, ಆಲೋಚನೆ ನಿಮ್ಮಲ್ಲಿ ಸಾಧ್ಯವಿಲ್ಲವಾ? ಅದಕ್ಕೆ ಅವರು ಹೋಗಬೇಕಾಗಿಲ್ಲ, ನೀವೇ ಅವರಿಗೆ ಏನಾದರೂ ಕೊಡಿ. ಆತ್ಮೀಯರೇ, ಶಿಷ್ಯರಲ್ಲಿ ಒಂದೇ ಇತ್ತು, ಅವರನ್ನು ಕಳುಹಿಸಿ ಬಿಡೋಣ. ಆದರೆ ಯೇಸು ಯಾರನ್ನು ಕಳುಹಿಸಿ ಬಿಡುವ ದೇವರು ಅಲ್ಲ, ಆಶೀರ್ವದಿಸುವ ದೇವರು. ಅದಕ್ಕೆ ಬೈಬಲ್ ಹೇಳುತ್ತೆ, ನನ್ನ ಬಳಿಗೆ ಬರುವವರನ್ನು ನಾನೆಂದಿಗೂ ತಳ್ಳಿ ಬಿಡುವುದಿಲ್ಲ. ಯೋಹಾನ 6:37. ನಾನು ಬಂದದ್ದು ಜೀವ ನೀಡಲು. ಯೋಹಾನ 10:10. ನೋಡಿ, ಇದು ದೇವರ ಆಶೀರ್ವಾದ. ಅದಕ್ಕಾಗಿ ಇವತ್ತು ಯಾರನ್ನೂ ನಮ್ಮನ್ನು ಬರಿಗೈಯಲ್ಲಿ ಯೇಸು ದಿವ್ಯ ಬಲಿಪೂಜೆ ನಂತರ ಕಳಿಸೋಲ್ಲ. ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ನಮಗೂ ನಮ್ಮ ಕುಟುಂಬಕ್ಕೂ ಕೊಡ್ತಾರೆ. ನಮ್ಮನ್ನು ಆಶೀರ್ವದಿಸುತ್ತಾರೆ, ಬಿಡುಗಡೆಗೊಳಿಸ್ತಾರೆ, ರಕ್ಷಿಸ್ತಾರೆ. ಆಮೇಲೆ ಅವರು ಹೇಳಿದ್ರು, ನಮ್ಮಲ್ಲಿ ಕೇವಲ 5 ರೊಟ್ಟಿ ಮತ್ತು 2 ಮೀನಿವೆ. ಯೇಸುವಿಗೆ ಅಷ್ಟೇ ಸಾಕು. ಆತ್ಮೀಯರೇ, 5 ರೊಟ್ಟಿ 2 ಮೀನು ಭೋಜನವಾಗಿ ಮಾರ್ಪಟ್ಟಿತು. ಅದೇ ಏನಿಲ್ಲದ ಜನರಿಗೆ ಆಕಾಶದಿಂದ ಮನ್ನವನ್ನು, ಬಂಡೆಯಿಂದ ಪಾನವನ್ನು ದೇವರು ಕೊಟ್ಟರು. ಈ ಹೊಸ ಒಡಂಬಡಿಕೆಯಲ್ಲಿ ಹೊಸ ಮೋಶೆ ಯೇಸು. ಆ ಅದ್ಭುತಗಳನ್ನು ದೇವರು ಅವರ ಮೂಲಕ ಕರುಣಿಸುತ್ತಾರೆ. ಆಮೇಲೆ ನೀವು ನೋಡ್ತೀರಿ, ಅಲ್ಲಿದ್ದವರು ತಿಂದು ತೃಪ್ತರಾದರು. ಗಂಡಸರು ಸರಿಸುಮಾರು 5,000 ಇದ್ದರು. ಇದರ ಅರ್ಥ ಏನು?
ಗಾಡ್ ಗಿವ್ಸ್ ಇನ್ ಅಬಾಂಡೆನ್ಸ್. ದೇವರು ಸಮೃದ್ಧವಾಗಿ ಕೊಡುತ್ತಾರೆ. ದೇವರ ಕೈ ಹಿಂತೆಗೆದುಕೊಳ್ಳುವ ಕೈ ಅಲ್ಲ. ದೇವರ ಹೃದಯ ಕರುಣಾಭರಿತ ಹೃದಯ. ಅದಕ್ಕೆ ಬೈಬಲ್ ಹೇಳುತ್ತೆ, ನನ್ನ ಕೈ ಮೋಟುಗೈಯಲ್ಲ. ಅಪರಾಧಗಳನ್ನು ಕ್ಷಮಿಸಲು ಮೋಟುಗೈಯಲ್ಲ, ಅದು ಕ್ಷಮಿಸುವ ಕೈ, ಪ್ರೀತಿಸುವ ಹೃದಯ, ಕರುಣಾಭರಿತ ಹೃದಯ. ಆತ್ಮೀಯರೇ, ಈ ದಿನಗಳಲ್ಲಿ ನಮಗೆ ಇದರ ಅನುಭವ ಬೇಕಾಗಿದೆ. ಇವತ್ತು ವಿಶೇಷವಾಗಿ ಈ ಕೋವಿಡ್ ಸೋಂಕು ಹಬ್ಬುತ್ತಿರುವ ಸಂದರ್ಭದಲ್ಲಿ ನಮಗೆ ಮೊಟ್ಟ ಮೊದಲನೇದಾಗಿ ಬೇಕು ನಮ್ಮಲ್ಲಿ ವಿಶ್ವಾಸ, ಪ್ರಾರ್ಥನೆ ಮತ್ತು ಆ ಯೇಸುವಿನ ಸಂರಕ್ಷಣೆ. ಕಂಗೆಡುವುದು ಬೇಡ. ಕೋವಿಡ್ ಪಾಸಿಟಿವ್ ಆಯ್ತಂತೇಳಿ ನಿರಾಶೆಗೊಳಗಾಗಬೇಡಿ, ಭಯ ಪಡಬೇಡಿ. ಯೇಸು ಸೌಖ್ಯಪಡಿಸುತ್ತಾರೆ. ಎಷ್ಟೋ ಮಂದಿಯನ್ನು ವಾಪಸ್ ತಂದಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ನಾವು ಪ್ರಾರ್ಥಿಸೋಣ ನಮ್ಮ ಕುಟುಂಬಗಳಿಗಾಗಿ. ಹೇಗೆ 5 ರೊಟ್ಟಿ ಮತ್ತು 2 ಮೀನುಗಳಿಂದ 5,000 ಜನರಿಗೆ ಅದ್ಭುತ ಮಾಡಿದ ಯೇಸು, ಇವತ್ತು ಈ ಬಲಿಪೂಜೆಯನ್ನು ಆಲಿಸುತ್ತಿರುವ ನಿಮ್ಮೆಲ್ಲ ಕುಟುಂಬಗಳಲ್ಲಿ ಅದ್ಭುತಗಳನ್ನು ಮಾಡಲಿ. ಆ ವಾಚನಗಳನ್ನು ಮತ್ತೆ ಓದಿ, ಇಲ್ಲಿ ಜನರೇ ನನ್ನಲ್ಲಿ ಬನ್ನಿರಿ, ನನ್ನಿಂದ ಕುಡಿಯಿರಿ, ನಾನು ಕೊಡುವ ಆ ತೃಪ್ತಿ ನೀಡುವ ಆಹಾರ. ಇವತ್ತು ತೃಪ್ತಿ ನೀಡುವ ಆಹಾರ ಈ ಪರಮ ಪ್ರಸಾದ. ಈ ಪರಮ ಪ್ರಸಾದದ ಮೂಲಕ ನಾವು ಆತನ ದಿವ್ಯ ಕರುಣೆಯನ್ನು ಸವಿಯೋಣ. ಮತ್ತು ಹೇಗೆ ಅವರು ಅಸ್ವಸ್ಥರಾಗಿದ್ದವರನ್ನು ಗುಣಪಡಿಸಿದರೋ ಮತ್ತು ಅಲ್ಲಿ ಉಣಬಡಿಸಿದರೋ, ನಮ್ಮನ್ನು ಗುಣಪಡಿಸಿ ಇವತ್ತು ಆಶೀರ್ವಾದದಿಂದ ತುಂಬುತ್ತಾರೆ, ಕೊರತೆಗಳನ್ನು ನೀಗಿಸುತ್ತಾರೆ. ಭಯಪಡದೆ ಧೈರ್ಯದಿಂದ ಅದೇ ವಾಕ್ಯದ ಶಕ್ತಿಯ ಆಧಾರದಲ್ಲಿ ಯೇಸು ನಾಮದಲ್ಲಿ ನಾವು ಪ್ರಾರ್ಥಿಸೋಣ. 2 ಕರಗಳನ್ನು ಹೃದಯದ ಮೇಲಿಟ್ಟು ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ಏಕೈಕ ರಕ್ಷಕ ಯೇಸುವನ್ನು ನಮಗೆ ದಯಪಾಲಿಸಿದ್ದಕ್ಕಾಗಿ ನಾವು ವಂದಿಸುತ್ತೇವೆ. ಇದೋ ನಿನ್ನ ನಾಮದಲ್ಲಿ 3 ವಾಚನಗಳನ್ನು ಮಕ್ಕಳಿಗೆ ಅರುಹಿದ್ದೇನೆ. ಈ ಮಕ್ಕಳ ಮೇಲೆ ನಿಮ್ಮ ಕರುಣೆ, ದಯೆ, ಪ್ರೀತಿ ಇಳಿದು ಬರಲಿ. ಈ ಮಕ್ಕಳನ್ನು ವಿಶೇಷವಾಗಿ ಈ ದಿನಗಳಲ್ಲಿ ಕಷ್ಟ, ಈ ಒಂದು ಸೋಂಕು ಎಲ್ಲ ಕಡೆ ಹಬ್ಬುತ್ತಿರುವ ಸಂದರ್ಭ, ವಿಶ್ವವನ್ನು ರಕ್ಷಿಸಿರಿ, ನಮ್ಮ ಕುಟುಂಬಗಳನ್ನು ರಕ್ಷಿಸಿರಿ. ಈ ದಿವ್ಯ ಬಲಿಪೂಜೆಯ ಈ ವಾಕ್ಯದ ಆಶೀರ್ವಾದ ಮಕ್ಕಳ ಮೇಲೆ ಇಳಿದು ಬರಲಿ. ನೀವು ನಿಮ್ಮ ಸೇವಕನಿಗೆ ನುಡಿದಿದ್ದೀರಿ, ಬಂಧಿಸುತ್ತೀಯೋ ಬಂಧಿಸಲಾಗುವುದು, ಬಿಡುಗಡೆ ಮಾಡ್ತೀಯೋ ಬಿಡುಗಡೆ ಮಾಡಲಾಗುವುದು. ಬೇಡಿ, ಬಂಗಾರ ನನ್ನಲ್ಲಿಲ್ಲ ಯೇಸುವೆ. ನಿನ್ನ ನಾಮದಲ್ಲಿ, ನಿನ್ನ ವಾಕ್ಯ ರಕ್ತ ಶಕ್ತಿಯಲ್ಲಿ ಈ ಎಲ್ಲ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತೇನೆ. ಇದೋ ನಿನ್ನ ಪರಿಶುದ್ಧ ರಕ್ತ ಅವರ ರಕ್ತ ಕಣಕಣ, ನರ, ನಾಡಿ, ಕೀಲು, ಮಜ್ಜೆಗಳ ಮೇಲೆ ಚುಮುಕಿಸಲ್ಪಡಲಿ. ಅವರು ಸೇವಿಸುವ ಗಾಳಿ, ಆಹಾರ, ನೀರು ಅಭಿಷೇಕವಾಗಲಿ. ಎಲ್ಲ ಕಾಯಿಲೆಗಳು, ವೈರಸ್ಗಳು ದೇಹದಿಂದ ನಿಷ್ಕ್ರಿಯವಾಗಲಿ. ಅವರ ದೇಹ, ಆತ್ಮ, ಮನಸ್ಸು ಅಭಿಷೇಕವಾಗಲಿ. ಅವರು ಸೇವಿಸುವ ಗಾಳಿ, ಆಹಾರ, ನೀರು ನಿಲ್ಲುವ ಕೊಠಡಿ, ಮನೆಗಳು ಅಭಿಷೇಕ, ಊರು ಅಭಿಷೇಕವಾಗಲಿ. ಊರಿನ ಮೇಲಿರುವ ಸಾಂಕ್ರಾಮಿಕ ರೋಗಗಳು, ಅಂಧಕಾರ ಶಕ್ತಿಗಳು, ಬಂಧನಗಳು ಯೇಸು ನಾಮದಲ್ಲಿ ಸುಟ್ಟು ಬಿಟ್ಟು ಬೂದಿಯಾಗಲಿ. ಕುರುಡರು ನೋಡುವಂತಾಗಲಿ, ಕಿವುಡರು ಕೇಳುವಂತಾಗಲಿ, ಮೂಗರು ಮಾತನಾಡುವಂತಾಗಲಿ. ಪಾರ್ಶ್ವವಾಯು ರೋಗಿಗಳು ಎದ್ದು ನಡೆಯಲಿ. ಐಸಿಯು ಸೌಖ್ಯ ಹೊಂದಲಿ. ಗರ್ಭಿಣಿ ಸ್ತ್ರೀಯರ ಮೇಲೆ ಆಶೀರ್ವಾದ ಇಳಿದು ಬರಲಿ. ವೈದ್ಯರ ಮೇಲೆ, ದಾದಿಯರ ಮೇಲೆ, ಎಲ್ಲ ಆರೋಗ್ಯ ಕಾರ್ಯಕರ್ತರ ಮೇಲೆ, ವಿಶ್ವದಲ್ಲಿರುವ 750 ಕೋಟಿ ಜನರು ನಿಮ್ಮವರು ದೇವ. ಈ ವಿಶ್ವವನ್ನು ಸಂರಕ್ಷಿಸು ದೇವ. ಈ ನಿಮಿಷದಲ್ಲಿ ಅದ್ಭುತಗಳು, ಯಾರೆಲ್ಲ ಈಗ ಪ್ರಾರ್ಥಿಸ್ತಾರ ಅದ್ಭುತಗಳನ್ನು ಕಾಣಲಿ. ಟಚ್, ಬ್ಲೆಸ್ ದೆಮ್ ಲಾರ್ಡ್, ಹೀಲ್ ದೆಮ್ ಲಾರ್ಡ್. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೀವಿ, ಜೀವವುಳ್ಳ ತಂದೆಯೇ, ಆಮೆನ್. ನಮ್ಮ ವಿಶ್ವಾಸ ಪ್ರಮಾಣವನ್ನು ನಾವು ಮಾಡೋಣ. ಸ್ವರ್ಗವನ್ನು, ಗುರಿಯನ್ನು, ಗೋಚರವಾದುದನ್ನು, ಅಗೋಚರವಾದುದನ್ನು, ಸರ್ವವನ್ನು ಸೃಷ್ಟಿಸಿದ ಸರ್ವಶಕ್ತ ಪಿತನಾದ ಏಕದೇವರನ್ನು ವಿಶ್ವಾಸಿಸುತ್ತೇನೆ. ಸಕಲ ಯುಗಗಳ ಮುನ್ನ ಪಿತನಿಂದ ಜನಿಸಿದ ಏಕಮಾತ್ರ ದೇವಪುತ್ರ ಪ್ರಭು ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ದೇವರಿಂದ ದೇವರು, ಬೆಳಕಿನಿಂದ ಬೆಳಕು, ನಿಜ ದೇವರಿಂದ ನಿಜ ದೇವರು, ಜನಿಸಿಯೂ ಸೃಷ್ಟಿಯಾಗದೆ ಸಹ ಸ್ವಭಾವಿಯಾಗಿರುವರು. ಇವರ ಮುಖಾಂತರವೇ ಸಕಲವು ಸೃಷ್ಟಿಯಾಯಿತು. ಇವರು ಮಾನವರಾದ ನಮಗಾಗಿಯೂ ನಮ್ಮ ರಕ್ಷಣೆಗಾಗಿಯೂ ಸ್ವರ್ಗದಿಂದ ಇಳಿದು ಬಂದರು ಮತ್ತು ಪವಿತ್ರಾತ್ಮನಿಂದ ಕನ್ಯಾಮರಿಯಳಲ್ಲಿ ಮನುಷ್ಯರಾದರು. ಪೊಂಟಿಯಸ್ ಪಿಲಾತನ ಅಧಿಕಾರದಲ್ಲಿ ನಮಗಾಗಿ ಶಿಲುಬೆಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು.
ಪವಿತ್ರ ಗ್ರಂಥಗಳ ಪ್ರಕಾರವೇ ಮೂರನೆಯ ದಿನ ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವರು. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಮಹಿಮೆಯೊಂದಿಗೆ ಮರಳಿ ಬರುವರು. ಅವರ ರಾಜ್ಯಕ್ಕೆ ಅಂತ್ಯವಿರದು. ಪಿತನಿಂದಲೂ ಸುತನಿಂದಲೂ ಹೊರಡುವ ಪ್ರಭುವು ಜೀವದಾತರೂ ಆಗಿರುವ ಪವಿತ್ರಾತ್ಮನನ್ನು ವಿಶ್ವಾಸಿಸುತ್ತೇನೆ. ಪ್ರವಾದಿಗಳ ಮುಖಾಂತರ ಮಾತನಾಡಿದ ಇವರು ಪಿತಾ ಮತ್ತು ಸುತರೊಡನೆ ಒಂದಾಗಿ ಆರಾಧನೆಯನ್ನು ಮಹಿಮೆಯನ್ನು ಪಡೆಯುತ್ತಾರೆ. ಏಕ ಪವಿತ್ರ ಕಥೋಲಿಕ ಮತ್ತು ಪರಿಶುದ್ಧ ಧರ್ಮಸಭೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರಕ್ಕಾಗಿ ಒಂದೇ ದೀಕ್ಷಾ ಸ್ನಾನ ಇರುವುದೆಂದು ನಿವೇದಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ಬರಲಿರುವ ಪರಲೋಕ ಜೀವನವನ್ನು ನಿರೀಕ್ಷಿಸುತ್ತೇನೆ. ಆಮೆನ್. ಸಹೋದರ ಸಹೋದರಿಯರೇ, ಯೇಸು ನಾಮದಲ್ಲಿ ನಾವು ಏನು ಕೇಳಿದರೂ ದೇವರು ನಮಗೆ ದಯ ಪಾಲಿಸುತ್ತಾರೆ. ಆ ಯೇಸು ನಾಮದಲ್ಲಿ ತಂದೆಯಾದ ದೇವರ ಬಳಿ ಈಗ ನಮ್ಮ ಕೋರಿಕೆಗಳನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ನಮ್ಮ ಉತ್ತರ: ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ಜಗದ್ಗುರುಗಳಿಗಾಗಿ ಪ್ರಾರ್ಥಿಸೋಣ. ಅವರಿಗೆ ಆರೋಗ್ಯ ಮತ್ತು ಇಡೀ ಪವಿತ್ರ ಧರ್ಮಸಭೆಯನ್ನು ಮುನ್ನಡೆಸಲು ಬೇಕಾದ ಶಕ್ತಿ ಹಾಗೂ ಧರ್ಮಸಭೆಯ ಮುಖಂಡರೆಲ್ಲರೂ ಪ್ರಭುವಿನ ಪ್ರೀತಿಯಲ್ಲಿ ಹಾಗೂ ಕರುಣೆಯಲ್ಲಿ ಈ ಸಭೆಯನ್ನು ಮುನ್ನಡೆಸಲು ಬೇಕಾದ ಶಕ್ತಿಗಾಗಿ ಪ್ರಾರ್ಥಿಸೋಣ. ಇಡೀ ವಿಶ್ವವು ಕೋವಿಡ್-19ಗೆ ಒಂದು ಸೋಂಕಿಗೆ ಬಲಿಯಾದ ಈ ಸಂದರ್ಭದಲ್ಲಿ ದಯಾಮಯ ದೇವರ ರಕ್ಷಣೆ, ಕರುಣೆ, ಪ್ರೀತಿ ಹಾಗೂ ಸೌಖ್ಯ ವಿಶ್ವದ ಮೇಲೆ ಇಳಿದು ಬರಲೆಂದು ಪ್ರಾರ್ಥಿಸೋಣ. ಎಲ್ಲ ಕುಟುಂಬಗಳು ಕುಟುಂಬ ಮೌಲ್ಯವನ್ನು ಎತ್ತಿ ಹಿಡಿದು ಕುಟುಂಬದಲ್ಲಿ ಶಾಂತಿ, ಸಮಾಧಾನ ಮತ್ತು ಕುಟುಂಬದಲ್ಲಿರುವ ಎಲ್ಲರೂ ಯುವಕ ಯುವತಿಯರು, ಮಕ್ಕಳು, ಗರ್ಭಿಣಿ ಸ್ತ್ರೀಯರು, ಹಿರಿಯರು ಪ್ರೀತಿ, ಅನ್ಯೋನ್ಯತೆ, ಐಕ್ಯತೆಯಲ್ಲಿ ಬಾಳಲು ಬೇಕಾದ ಕೃಪಾವರಗಳಿಗಾಗಿ ಪ್ರಾರ್ಥಿಸೋಣ. ವಿಶ್ವವನ್ನು ಆಳುತ್ತಿರುವ ಮುಖಂಡರು, ಎಲ್ಲಾ ದೇಶದ ಮುಖಂಡರುಗಳ ಮೇಲೆ, ವೈದ್ಯರ ಮೇಲೆ, ದಾದಿಯಂದಿರ ಮೇಲೆ ಹಾಗೂ ಸಕಲ ಜನರ ಮೇಲೆ, ನಿರಾಶ್ರಿತರು, ನಿರ್ಗತಿಕರು, ಅನಾಥರು, ಬಡವರು, ವಿಧವೆಯರು, ವಿದುರರು, ICU-MICಯಲ್ಲಿರುವವರು, ಆಸ್ಪತ್ರೆ ಜೀವನದಲ್ಲಿ ಹೋರಾಡುತ್ತಿರುವವರು, ಇವರ ಮೇಲೆ ದೇವರ ಕರುಣೆ ಇಳಿದು ಬರಲಿ. ಸರ್ಕಾರಗಳು ಮಾಡುವ ಪ್ರಯತ್ನಗಳು ಯಶಸ್ಸಾಗಲಿ ಹಾಗೂ ಇಡೀ ವಿಶ್ವವನ್ನು ದೇವರ ವಿಶೇಷ ಕರುಣೆ ಕೃಪೆಯಿಂದ ತುಂಬಿ ರಕ್ಷಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ನಮ್ಮ ವೈಯಕ್ತಿಕ ಕೋರಿಕೆಗಳಿಗಾಗಿ ಮೌನವಾಗಿ ಪ್ರಾರ್ಥಿಸೋಣ. ದಯಾಮಯ ತಂದೆ, ನೀವು ಪ್ರೀತಿ ಸ್ವರೂಪಿ, ನಿಮ್ಮನ್ನು ಅಗಲಿ ನಾವು ಎಂದಿಗೂ ಬಾಳಲಾರೆವು. ನೀವೇ ನಮಗೆ ಸರ್ವಸ್ವ. ನಾವು ನಿಮ್ಮ ಮುಂದಿಟ್ಟಿರುವ ಕೋರಿಕೆಗಳಿಗೆ ಸದುತ್ತರವನ್ನು ದಯಪಾಲಿಸಿರಿ. ಹೀಗೆ ನಮ್ಮನ್ನು ನಿಮ್ಮ ಪ್ರೀತಿಯಲ್ಲಿ ಅಧಿಕರಿಸಿ ಸದಾ ರಕ್ಷಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ಆಮೆನ್. ಸಾತ್ವಿಕ ಜೀವನ ನಿನಗೆ ಕೊಡುವೆ ದೇವಾ, ಕೊಡುವೆ ನನ್ನ ಸಾತ್ವಿಕ ಜೀವನ ನಿನಗೆ ಕೊಡುವೆ ದೇವಾ, ಕೊಡುವೆ ನಾನು ನೀಡುವ ಯಾವ ಕೊಡುಗೆ ನಿನ್ನ ಪ್ರೀತಿಗೆ ಸಮವಲ್ಲ. ನಾನು ನೀಡುವ ಯಾವ ಕೊಡುಗೆ ನಿನ್ನ ಪ್ರೀತಿಗೆ ಸಮವಲ್ಲ. ಪ್ರಭುವೇ ಸ್ವೀಕರಿಸು ನನ್ನ ಪ್ರತಿಭೆ, ಮೌನ ಶಿಲುಬೆ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮನಾದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಿರಿ. ಪ್ರಭು ಈ ಕಾಣಿಕೆಗಳನ್ನು ದಯೆಯಿಂದ ಪಾವನಗೊಳಿಸಿರಿ. ಈ ಆಧ್ಯಾತ್ಮಿಕ ಬಲಿ ಅರ್ಪಣೆಗಳನ್ನು ಅಂಗೀಕರಿಸಿ
ನಮ್ಮನ್ನೇ ನಿಮಗೆ ನಿತ್ಯ ಕಾಣಿಕೆಯನ್ನಾಗಿ ಮಾರ್ಪಡಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೀವಿ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಅವನತಿಗೀಡಾದ ಮಾನವ ಸ್ವಭಾವವನ್ನು ಅವರು ತಮ್ಮ ಜನನದಿಂದ ಪುನಶ್ಚೇತನಗೊಳಿಸಿದರು. ತಮ್ಮ ಯಾತನೆಯಿಂದ ನಮ್ಮ ಪಾಪಗಳನ್ನು ಅಳಿಸಿ ಹಾಕಿದರು. ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಇಳುವುದರ ಮೂಲಕ ನಿತ್ಯ ಜೀವದ ಮಾರ್ಗವನ್ನು ತೆರೆದಿದ್ದಾರೆ. ತಂದೆಯೇ, ನಿಮ್ಮ ಬಳಿಗೆ ಏರಿ ಹೋಗುವುದರ ಮೂಲಕ ಸ್ವರ್ಗದ ದ್ವಾರವನ್ನು ನಮಗೆ ತೆರೆದಿದ್ದಾರೆ. ಆದುದರಿಂದ ದೂತ ಸಂತ ಸಮೂಹರೊಂದಿಗೆ ನಾವು ನಿಮ್ಮ ಮಹಿಮಾ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೀವಿ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು. ಪರಿಶುದ್ಧರು ಪರಿಶುದ್ಧರು ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸನ ಹೋಸನ ಹೋಸನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸನ ಹೋಸನ ಹೋಸನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರ ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗೆಯೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು, ನಿಮ್ಮ ಮರಣವನ್ನು ಸಾರುತ್ತೇವೆ. ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು
ಮಾಡಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಅವರೊಂದಿಗೂ ಸಕಲ ಯಾಚಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ನಮ್ಮ ಕುಟುಂಬಗಳ ಮೇಲೂ ದಯೆ ತೋರಿರಿ. ವಿಶೇಷವಾಗಿ ಈ ದಿನಗಳಲ್ಲಿ ಹಬ್ಬುತ್ತಿರುವ ಕೋವಿಡ್ ಸೋಂಕಿನಿಂದ ನಮ್ಮನ್ನು ನಮ್ಮ ಕುಟುಂಬಗಳನ್ನು ವಿಶೇಷವಾಗಿ ರಕ್ಷಿಸಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲಾ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ದೇವಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಪ್ರಾರ್ಥಿಸುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಘೋಷಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲಾ ಸಂಕಷ್ಟಗಳಿಂದ ನಾವು ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರವು ಜೀವಿಸಿ ಆಡುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಪಾಪಗಳನ್ನು ಪರಿಹರಿಸುವ ದೇವರ ಕುರಿ ಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿ ಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿ ಮರಿಯೇ, ನಮಗೆ ಶಾಂತಿ ನೀಡಿರಿ. ನಮಗೆ ಶಾಂತಿ ನೀಡಿರಿ. ಗೋ ದೇವರ ಕುರಿಮರಿ, ಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರಳಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ನಮ್ಮ ಜೀವಕ್ಕೆ ಕ್ರಿಸ್ತರ ಶರೀರ ಮತ್ತು ರಕ್ತವನ್ನು ಕಾಪಾಡಲಿ. ಆತುರದಿ ಪ್ರಭು ಕಾದಿದೆ, ಆತ್ಮ
ಆ ಪ್ರೀತಿಗಾಗಿಯೇ. ನಮ್ಮ ಹೃದಯದಲ್ಲಿ ಯೇಸು ಆಗಮಿಸಿದ್ದಾರೆ. ಆಧ್ಯಾತ್ಮಿಕವಾಗಿ ಅವರನ್ನು ಭುಜಿಸುವ ಅವಕಾಶ ಯೇಸು ನಮಗೆ ಕೊಟ್ಟಿದ್ದಾರೆ. ನಾವು ಆಲಿಸಿದ ದೇವರ ವಾಕ್ಯ, ಆರಾಧಿಸಿದ ಪ್ರಭು ಯೇಸುವಿನ ಶರೀರ ಮತ್ತು ರಕ್ತ, ಆಧ್ಯಾತ್ಮಿಕವಾಗಿ ಭುಜಿಸಿದ ಈ ಭೋಜನ ಆಶೀರ್ವಾದವಾಗಿ ಮಾರ್ಪಡಲಿ. ನಮ್ಮೊಳಗಡೆ ಇರುವ ಎಲ್ಲ ರೋಗ ರುಜಿನಗಳು, ಭಯಭೀತಿಗಳು, ಬೇನೆ ಬವಣೆಗಳು ದೂರವಾಗಲಿ. ಈ ಪರಮ ಪ್ರಸಾದ ನಮಗೆ ಸಂರಕ್ಷಣೆಯಾಗಲಿ. ಈ ದೇಹ, ಆತ್ಮ, ಮನಸ್ಸು ಯೇಸು ನಾಮ ವಾಕ್ಯ ರಕ್ತದ ಬಲದಿಂದ ಅಭಿಷೇಕಗೊಳ್ಳಲಿ. ಇಂದು ನಾವು ಮಾಡಿದ ಈ ಆರಾಧನೆ, ಈ ದಿವ್ಯ ಬಲಿಪೂಜೆ ನಮಗೂ ನಮ್ಮ ಕುಟುಂಬಕ್ಕೂ ಆಶೀರ್ವಾದವಾಗಿ ಮಾರ್ಪಡಲಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಸ್ತುತಿ, ಯೇಸುವೆ ಮಹಿಮೆ, ಯೇಸುವೆ ನಮನ, ಯೇಸುವೆ ಕೃತಜ್ಞತೆ. ಹಾಲೆಲೂಯ, ಹಾಲೆಲೂಯ, ಯೇಸುವೆ ಸ್ತೋತ್ರ. ಪ್ರಾರ್ಥಿಸೋಣ. ಪ್ರಭು, ಸ್ವರ್ಗೀಯ ಕೊಡುಗೆಯಿಂದ ನಿಮ್ಮ ಭಕ್ತರನ್ನು ಪುನಶ್ಚೇತನಗೊಳಿಸಿದ್ದೀರಿ. ನಿಮ್ಮ ವಿರತ ಸಂರಕ್ಷಣೆಯೊಡನೆ ಅವರೊಂದಿಗಿರಿ ಎಂದು ಅಳಿಯದ ನಿಮ್ಮ ಪಾಲನೆಯಿಂದ ನಿತ್ಯ ರಕ್ಷಣೆಗೆ ಅವರು ಯೋಗ್ಯರಾಗುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೀವಿ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರು ಸಕಲ ಆಪತ್ತುಗಳನ್ನು ನಿಮ್ಮಿಂದ ದೂರವಿರಿಸಿ ಕರುಣೆಯಿಂದ ತಮ್ಮ ಆಶೀರ್ವಾದದ ಕೊಡುಗೆಗಳನ್ನು ನಿಮ್ಮ ಮೇಲೆ ಸುರಿಸಲಿ. ದೇವರು ತಮ್ಮ ವಾಕ್ಯಗಳಿಗೆ ನಿಮ್ಮ ಹೃದಯಗಳು ಏಕಾಗ್ರತೆಯಿಂದ ಕಿವಿಗೊಡುವಂತೆ ಮಾಡಿ ನಿತ್ಯಾನಂದದಿಂದ ಅವುಗಳನ್ನು ತುಂಬಲಿ. ದೇವರು ನೀವು ಒಳಿತನ್ನು, ಯೋಗ್ಯವಾದುದನ್ನು ಸದಾ ಅರಿತು ದೇವರ ಆಜ್ಞೆಗಳ ಪಥದಲ್ಲಿ ಸಾಗಲು ಸದಾ ತೊರೆಯುತ್ತಾ ಸ್ವರ್ಗೀಯ ಸದಸ್ಯರೊಡನೆ ಸಹಬಾಧ್ಯಸ್ಥರಾಗುವಂತೆ ಅನುಗ್ರಹಿಸಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ನಿಮ್ಮಲ್ಲಿ ಸದಾ ನೆಲೆಸಲಿ. ಹೋಗಿ ಬನ್ನಿ, ಪ್ರಭುವಿನ ಶುಭ ಸಂದೇಶವನ್ನು ಸಾರಿರಿ. ನಿಂತಿರುವೆ